ನಮಸ್ಕಾರ ವೀಕ್ಷಕರೇ, ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಶ್ರೀಮತಿ ಸರೋಜಾ ಪ್ರಕಾಶ್ ಅವರು ಒಡಿಸ್ಸಾ ಸ್ಪೆಷಲ್ ಏನಾದರೂ ಖಾದ್ಯಗಳನ್ನು ಹೇಳ್ಕೊಡ್ತಾರ ಅಥವಾ ಇಲ್ಲಿ ಮಂಗಳೂರಿಗೆ ಬಂದು ಇಲ್ಲಿ ಏನಾದರೂ ಖಾದ್ಯಗಳನ್ನು ಕಲಿತು ನಮಗೆ ಹೇಳ್ಕೊಡ್ತಾ ಇದ್ದಾರಾ? ಬನ್ನಿ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ಯಾವಾಗಲೂ ಬರುವಾಗ ನಮ್ಗೆ ಏನಾದರೂ ಒಂದು ಒಡಿಸ್ಸಾ ಸ್ಪೆಷಲ್ ಹೇಳ್ಕೊಡ್ತಾ ಇದ್ದೀರಿ. ಸೊ ಹಾಗಾಗಿ ನಮಗೂ ಕೂಡ ಒಡಿಸ್ಸಾ ತುಂಬ ಹತ್ರ ಆದಾಗೆ ಆಗ್ತಾಯಿದೆ ಅಲ್ವಾ? ಎಲ್ಲವೂ ಕೂಡ ಖಾದ್ಯಗಳನ್ನು ನಾವು ಕಲ್ತ್ಕೊಂಡಾಗ ತುಂಬ ಹತ್ತಿರ ಅನಿಸುತ್ತೆ. ಸೊ ಇವತ್ತು ನಮಗೆ ಯಾವ ರೆಸಿಪಿ ಹೇಳ್ಕೊಡ್ತಿದ್ದೀರಿ? ಒಡಿಸ್ಸಾ ಸ್ಪೆಷಲೇ ಯಾವುದು? ಇವತ್ತು ಒಡಿಸ್ಸಾ ಸ್ಪೆಷಲ್ ಒಂದು ನ್ಯೂ ರೆಸಿಪಿ, ರಸಗುಲ್ಲ, ಸಾಬೂದಾನ ರಸಗುಲ್ಲ. ಒಂದು ಸಾಬೂದಾನದಿಂದ ರಸಗುಲ್ಲ? ಹಾಂ, ಅದರಲ್ಲಿ ರಸಗುಲ್ಲ ಮಾಡಲಿಕ್ಕೆ. ಮತ್ತೆ ಒಂದೇ ಸೋಯಾಬೀನ್ ಚೂನ್ ಆ ಥರ ಒಂದು ಸೋಯಾಬೀನಲ್ಲಿ ಒಂದು ಚಿಲ್ಲಿ. ಸಾಬೂದಾನ ಇದು ರಸಗುಲ್ಲ ಅದು ನಿಮ್ಮದು ಇನ್ನೋವೇಷನ್ ಅನ್ಸುತ್ತೆ. ಇಲ್ಲ, ಊರಲ್ಲಿ ಮಾಡ್ತಾರೆ. ಊರಲ್ಲಿ ಮಾಡ್ತಾರಾ? ಮಾಡ್ತಾರೆ. ಓ, ಅಲ್ಲಿ ಪನ್ನೀರಲ್ಲಿ ಅಲ್ಲ, ಸಾಬೂದಾನಲ್ಲಿ ಸಹ ಮಾಡ್ತಾರೆ ಮ್ಯಾಮ್. ಪನ್ನೀರ್ ಸಿಗುದಿಲ್ಲ ಅಥವಾ ಸಾಬೂದಾನಲ್ಲಿ ಸಹ ಮಾಡಬೇಕು ನೀವು. ಓ ಹೌದಾ? ಹಾಗೆ ಸಹ ಉಂಟು, ತುಂಬ ಟೇಸ್ಟ್ ಅದು ಉಂಟು. ಒಂದು ನ್ಯೂ ರೆಸಿಪಿ ನಾನು ಮಾಡ್ತೇನೆ ಇವತ್ತು. ನೋಡೋಣ. ನನಗಂತೂ ಇದು ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ. ಯಾಕೆ ಅಂತ ಹೇಳಿದರೆ ಪನ್ನೀರ್ ನಾವೇನಾದರೂ ಅಂದರೆ ನಂದಿನಿ ಪನ್ನೀರ್ ಇದೆ, ಸೊ ಅದರಲ್ಲಿ ಒಳ್ಳೆ ಸ್ವೀಟ್ ಅದನ್ನು ಮಾಡ್ಕೊಳ್ಬೋದು. ಬಟ್ ಏನಾದರೂ ಪನ್ನೀರ್ ಇಲ್ಲ ಮನೆಯಲ್ಲಿ ಅಂತ ಹೇಳಿದರೆ ಈ ರೀತಿ ಸಾಬೂದಾನಲ್ಲಿ ಮಾಡಬೇಕು. ಟೈಮ್ ವೇಸ್ಟ್ ಮಾಡೋದು ಬೇಡ, ಕಿಚನ್ಗೆ ಹೋಗೋಣ. ಸೊ ಫಸ್ಟ್ಗೆ ನಾವು ಈಗ ಯಾವುದು ಮಾಡ್ತಾ ಇದ್ದೀವಿ? ಸೋಯಾ ಅಥವಾ ಸಾಬೂದಾನ ರಸಗುಲ್ಲ ಮಾಡಿ. ಸಾಬೂದಾನ ರಸಗುಲ್ಲ. ಇದು ಫಸ್ಟ್ಗೆ ಇದು ಸಾಬೂದಾನಕ್ಕೆ ಗ್ರೈಂಡಿಂಗ್ ಮಾಡುವ. ಇದೇನು ಬರೀ ನೆನೆಸಿಟ್ಟಿದ್ದೀರಾ? ಸ್ವಲ್ಪ ಬೆಳಿಗ್ಗೆ ನೆನೆಸಿಡ್ತು, ನೀರಲ್ಲಿ ಹಾಕಿ ಒಂದು 2 hours ನೆನೆಸಿದ್ರೆ ಸಾಕು? 2 hours ಸಾಕು, ಜಾಸ್ತಿ ಇಲ್ಲ. ನಾನು ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿದ್ದು ಸ್ಮೂತ್ ಆಗಲಿಕ್ಕೆ. ಅದಕ್ಕೆ ಇದು ಗ್ರೈಂಡಿಂಗ್ ಮಾಡುವ. ಸೊ ಬಿಸಿನೀರಲ್ಲಿ ಹಾಕಿದಿರಿ ಅಂದರೆ ಹಾಕಿ ಸ್ವಲ್ಪ ಹೊತ್ತೆ? ಸ್ವಲ್ಪ ಟೈಮ್, ನಾನು ಮಿನಿಮಮ್ 20-30 ಮಿನಿಟ್ಸ್ ಅಷ್ಟು. ಇದರಲ್ಲಿ ಸ್ವಲ್ಪ ಸಕ್ಕರೆ ಹಾಕು ಅಷ್ಟು. ಈಗ ಗ್ರೈಂಡಿಂಗ್ ಮಾಡಬೇಕು. ಫೈನ್ ಪೇಸ್ಟಾ? ಪೇಸ್ಟ್ ಸ್ವಲ್ಪ ಚೂರು, ತುಂಬ ಪೇಸ್ಟ್ ಮಾಡಲಿಕ್ಕೆ ಇಲ್ಲ. ತರಿ ಸ್ವಲ್ಪ ಇದ್ರೆ ಸಾಕು. ನೋಡಿ, ಸಾಕು. ಇದು ಸಾಬೂದಾನದಿಂದ ಮಾಡಿದ್ರೆ ಅದು ತುಂಬ ಸಾಫ್ಟ್ ಆಗ್ತದೆ ಮ್ಯಾಮ್. ಇದಕ್ಕೆ ಜಾಸ್ತಿ ಸಾಫ್ಟ್ ಉಂಟಾದ ಚೂರು ಅದರಲ್ಲಿ ಮೈದಾ ಸಹ ಹಾಕಬೇಕು. ಬೇಕಿದ್ರೆ ಹಾಕಬೇಕು. ಇದು ನನಗಂತೂ ಐಡಿಯಾ ಸಿಗ್ತಾ ಇಲ್ಲ. ನೀವು ಅದನ್ನ ಹೇಗೆ ರಸಮಲೈ ಶೇಪ್ ಬರಬೇಕಲ್ವಾ? ಅಲ್ಲ, ಆ ಥರ ರಸಮಲೈ ಅದು ಬೇರೆ ಮ್ಯಾಮ್. ಇದು ರಸಗುಲ್ಲ ಟೈಪ್ ರೌಂಡ್ ಮಾಡಿ ರಸಗುಲ್ಲ ಮಾಡಲಿಕ್ಕೆ. ಅದಕ್ಕೆ ಇದರಲ್ಲಿ ಇದು ಸ್ವಲ್ಪ ಚೂರು ಸ್ಮೂತ್ ಆಯಿತು, ಅದಕ್ಕೆ ಸ್ವಲ್ಪ ಮೈದಾ ಹಾಕಿ ಕಲಿಸ್ಬೇಕು. ಇಲ್ಲ ಅಥವಾ ಡೈರೆಕ್ಟ್ ಸಹ ಈಗ ಬಾಲ್ ಮಾಡಿ ಈಗ ಹಾಲು ಬಿಸಿ ಮಾಡುವ ಮ್ಯಾಮ್. ಹಾಲು ಬಿಸಿ ಇಟ್ಕೊಳ್ಳಿ. ಹಾಂ, ಎಷ್ಟು ಕ್ವಾಂಟಿಟಿ ಅಲ್ಲಿ ನಿಮಗೆ ಎಷ್ಟು ನೀವು ಮಾಡ್ತೀರಾ ಆ ಥರ ಎಲ್ಲ. ಇದ್ರ ಸ್ವಲ್ಪ ಚೂರು ಇದು ನೀರು ಹಾಕುವ. ನೀರು ಸ್ವಲ್ಪ. ನಾನು ಹಾಲು ನೋಡಿ ಇದು ರಸಮಲಾಯಿ ಅಂತ ಅನ್ಕೊಂಡೆ. ಇಲ್ಲ, ಇದು ರಸಗುಲ್ಲ ಮ್ಯಾಮ್. ಅಷ್ಟು ಸಾಕು ಮ್ಯಾಮ್. ಇದರಲ್ಲಿ ಸ್ವಲ್ಪ ಸಕ್ಕರೆ ಹಾಕು. ರಸಗುಲ್ಲ ಯೂಶ್ವಲಿ ಸಕ್ಕರೆ ಪಾಕದಲ್ಲಿ ಹಾಕುವಂಥದ್ದು ಅಲ್ಲಲ್ಲ, ಇದರಲ್ಲಿ ಹೀಗೆ ಇದು ಈ ಥರ ಮಾಡಬೇಕು ಮ್ಯಾಮ್. ಮತ್ತೆ ಇದು ಬಿಸಿ ಆಗಬೇಕಾ? ಮತ್ತೆ ನಾನು ಇಲ್ಲಿ ಬಾಲ್ ಮಾಡಬೇಕು. ಬಾಲ್ ಮಾಡಿ ಇದೀಗ ಚೂರು ಉಪ್ಪು ಹಾಕಬೇಕು. ಸ್ವಲ್ಪ ಉಪ್ಪು ಬೇಕು, ಒಂದು ಚಿಟಿಕೆ ಅಷ್ಟು ಉಪ್ಪು. ಈಗ ಇದರಲ್ಲಿ ಸ್ವಲ್ಪ ಉಪ್ಪು ಹಾಕಲಿಲ್ಲ ಮ್ಯಾಮ್, ಚೂರು ಉಪ್ಪು ಹಾಕಬೇಕು ಸ್ವಲ್ಪ. ಹಾಲಿಗೆ ನೀನು? ಹಾಂ, ಸ್ವಲ್ಪ. ಯಾಕೆ ಅದನ್ನು ಸ್ವಲ್ಪ ಸ್ವೀಟಿಗೆ ಚೂರು ಉಪ್ಪು ಹಾಕೋದಿಲ್ಲ ಅಂತ ಸರಿ ಆಗೋದಿಲ್ಲ. ಮತ್ತು ಇದು ಕಾಜು, ಗೋಡಂಬಿ ಮತ್ತು ಬಾದಾಮಿ ಸ್ವಲ್ಪ, ಮತ್ತು ಸ್ವಲ್ಪ ಇಲೈಚಿ ಇದು ಸಿದ್ರೆ ನಾವು ಹಾಲು ಕುದಿಯುವಾಗಲೇ ಹಾಕೋದು. ಹಾಂ, ಇದು ಹಾಕಬೇಕು ಮ್ಯಾಮ್. ಈಗ ಇದು ರಸಗುಲ್ಲ ರೆಡಿ ಮಾಡುವ. ರಸಗುಲ್ಲ ಹೇಗೆ ಮಾಡಬೇಕು? ಇದರಲ್ಲಿ
ಹೀಗೆ ಮಾಡಬೇಕು ಮ್ಯಾಮ್. ಸ್ವಲ್ಪ ಚೂರು ನೀರು ಉಂಟಾತು, ಸ್ವಲ್ಪ ಮೈದಾ ಸಹ ಹಾಕಬೇಕು ಅದಕ್ಕೆ. ಅದು ಗಟ್ಟಿಯಾಗಿ ಹಾಗೇನೆ ಗಟ್ಟಿ ನಾವು ರುಬ್ಕೊಂಡ್ರೆ ಬೇಕಾಗ್ಲಿಕ್ಕಿಲ್ಲ. ಇದು ಖಾಲಿ ಸ್ವಲ್ಪ ಈಗ ಮೈದಾ ಹಾಕಿ, ಯಾಕೆ ಬಾಲ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ, ಅದಕ್ಕೆ ಸ್ವಲ್ಪ ಮೈದಾ ಅಂಟು ಬರ್ಲಿ ಅಂತ ಹೇಳಿ. ತುಂಬಾ ಗಟ್ಟಿ ಆದ್ರೆ ಅದರಲ್ಲೇ ಸಾಕಾಗ್ತದೆ ಮ್ಯಾಮ್. ಸೊ ಇದು ಪನ್ನೀರ್ ಅಂದ್ರೆ ಪನ್ನೀರ್ದು ಫ್ಲೇವರ್ ಬರಬೇಕು ಅಥವಾ ಹಾಲಿದು ಅದರದ್ದೊಂದು ಕ್ರೀಮಿಶ್ ಇದು ಬೇಕು ಅಂತ ಹೇಳಿದ್ರೆ ಈ ತರ ಹಾಲಲ್ಲಿ ಹಾಕಬೇಕು. ಓಹೋ, ಇದು ಹಾಲಿಗೆ ಎಷ್ಟು ಕುದಿಬೇಕು? ಹಾಲು ಸ್ವಲ್ಪ ಕುದಿಬೇಕು ಮ್ಯಾಮ್. ಯಾಕೆ ಗೊತ್ತುಂಟು, ಇದು ಸ್ಮೆಲ್ ಸ್ವಲ್ಪ ಹೋಗ್ಬೇಕು ಅದ್ರ. ಈಗ ಸ್ವಲ್ಪ ತುಪ್ಪ ಬೇಕು ಮ್ಯಾಮ್. ಸೊ KC ಅವರ ಶುದ್ಧ ಹಸುವಿನ ತುಪ್ಪ. ಸೊ ಇದಕ್ಕಿಷ್ಟೇ ತುಪ್ಪನಾ? ಹಾಂ, ಸ್ವಲ್ಪ ತುಪ್ಪ, 1 ಸ್ಪೂನ್ ಕೈಗೆ ಹಾಕಿ ಬಾಲ್ ಮಾಡಿ. ಓ, ಬಾಲ್ ಮಾಡಲಿಕ್ಕೆ. ಹೌದು. ಪ್ಲೇಟ್ ಬೇಕು. ಇದು ಸಣ್ಣ ಸಣ್ಣ ಮಾಡಲಿಕ್ಕೆ, ತುಂಬ ದೊಡ್ಡ ಮಾಡಲಿಕ್ಕಿಲ್ಲ. ತುಂಬ ಚಿಕ್ಕ ಚಿಕ್ಕ ಮಾಡಬೇಕು ಮ್ಯಾಮ್. ಇದು ನಿಮಗೆ ಪನ್ನೀರ್ ಇಲ್ಲ ಸಿಗುವುದಿಲ್ಲ. ಅದು ಈಗ ರಸಗುಲ್ಲ ತಿನ್ನಲಿಕ್ಕೆ ಇಷ್ಟ ಉಂಟಾತ, ಇದು ಬೇಗ ಮಾಡಿ ತಿನ್ನಬೇಕು. ರೆಡಿ ಮಾಡಿ ನಮ್ಮ ಊರಲ್ಲಿ ಮನೆಯಲ್ಲಾದ್ರೆ ಸಾಬುದಾನ ಇದು ಟೈಮಲ್ಲಿ ಸಹ ಮಾಡಬೇಕು ಮ್ಯಾಮ್. ಉಪವಾಸ ಟೈಮಲ್ಲಿ ಸಹ ಮಾಡಿ ನೀವು ತಿನ್ನಬೇಕು ಸ್ವಲ್ಪ, ಹಾಗೇನಿಲ್ಲ. ಅದು ಸ್ವಲ್ಪ ಚೂರು ಮಿಕ್ಸ್ ಮಾಡಬೇಕು. ಯಾಕೆ ಸ್ಮೂತ್ನೆಸ್, ಸ್ವಲ್ಪ ಸಕ್ಕರೆ ಸಹ ಹಾಕಿದ್ದು ನಾ, ಸಕ್ಕರೆ ಸಹ ಸ್ವಲ್ಪ ಮೆಲ್ಟ್ ಆಗಬೇಕು ಮ್ಯಾಮ್. ಇದು ಮತ್ತೆ ಏನಾದರೂ ಪಾಕದಲ್ಲಿ ಹಾಕ್ಲಿಕ್ಕಿರುತ್ತಾ ಮತ್ತೆ ಪುನಃ? ಇಲ್ಲ, ಇಷ್ಟರಲ್ಲಿ ಇದು ಸ್ವಲ್ಪ ಚೂರು ದಪ್ಪ ಆಗಬೇಕು ಮ್ಯಾಮ್. ಹಾಲು ಚೂರು ದಪ್ಪ ಆಗಿ ದಪ್ಪ ಬರಬೇಕು ಸ್ವಲ್ಪ. ಅಂದ್ರೆ ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಕುದಿಸ್ಬೇಕು ಸ್ವಲ್ಪ. ಮತ್ತೆ ಕೇಸರ್ ಎಲ್ಲ ಸಹ ಹಾಕಬೇಕು, ಅದರಲ್ಲಿ ಏನಿಲ್ಲ. ಇದು ಪಾಯಸ ಕಲರ್ ಬೇಕಿದ್ರೆ ಕೇಸರ ಸ್ವಲ್ಪ ಹಾಕಬೇಕು. ಸ್ವಲ್ಪ ಹಳದಿ ಸಹ ಸ್ವಲ್ಪ ಹಾಕಬೇಕು. ಹಾಕಬೇಕು ಸ್ವಲ್ಪ. ನಾನು ತರಲಿಲ್ಲ, ಯಾಕೆ ಯಾವ್ದಕ್ಕೆ ಇಷ್ಟ ಆಗುದಿಲ್ಲ ಹಳದಿತ್ತು ಎನ್ನಿಸಿ ನಾನು ತರಲಿಲ್ಲ. ಇದು ಬಾಲ್ ಆಯ್ತು ಮ್ಯಾಮ್ ನೋಡಿ. ಈಗ ಇದರಲ್ಲಿ ಒಂದೊಂದು ಪೀಸ್ ಹಾಕ್ಬೋದು. ಓಕೆ. ಮತ್ತು ಇದು ಫುಲ್ಲು ಸೀಮೆಲ್ಲಿ ನಿಲ್ಲಬೇಕು, ತುಂಬ ಹೈಯಲ್ಲಿ ಇಲ್ಲ. ಹೈಯಲ್ಲಿ ಮಾಡಲಿಕ್ಕಿಲ್ಲ, ಸಣ್ಣ ಉರಿಯಲ್ಲೇ ಬೇಯಬೇಕಾ? ಹೌದೌದು. ಮುಚ್ಚಳ ಸಹ ಹಾಕ್ಲಿಕ್ಕಿಲ್ಲ, ಹಾಗೇನೆ ಬೇಯಬೇಕು. ಹಾಗೇನೆ ಬೇಯಬೇಕು. ಸ್ವಲ್ಪ ಹೊತ್ತು ಬೇಯಲಿ ಹಾಗಾದ್ರೆ. ಈಗ ಮ್ಯಾಮ್ ನೋಡಿ, ನಾನು ಸಣ್ಣ ಸಣ್ಣ ಹಾಕಿದ್ದೆಲ್ಲ ಚೂರು ನೋಡಿ, ಒಂದು ದೊಡ್ಡ ಸೈಜ್ ದಪ್ಪ ಆಯಿತು. ರಸಗುಲ್ಲ ಇಲ್ಲಿ ಖಾಲಿ ಸಕ್ಕರೆದು ನೀರಲ್ಲಿ ಹಾಕಿ ಅದು ಬಯಸಿ ಮಾಡಬೇಕು. ಇದರಲ್ಲಿ ಹಾಲಿಗೆ ಹಾಗೆ ಮಾಡಬೇಕು. ಆ್ಯಕ್ಚುಲಿ ರಸಮಲೈ ಈ ಥರ ಮಾಡಬೇಕು. ಮತ್ತು ಇದು ರಸಗುಲ್ಲಕ್ಕೆ ಈ ಥರ ಬೇಕು. ಯಾಕೆ ಇದರಲ್ಲಿ ಖಾಲಿ ಸಕ್ಕರೆಯಲ್ಲಿ ಹಾಕಿ ಮಾಡಬೇಕು, ಸ್ಪ್ರೆಡ್ ಆಗಿ ಸರಿ ಆಗೋದು, ಟೇಸ್ಟ್ ಬರುತ್ತಿಲ್ಲ ಹಾಗೆ ಮ್ಯಾಮ್. ಇದು ಅದಕ್ಕೆ ಒಂದು ಸತಿ ತಿನ್ನಿ ಮತ್ತೆ ಗೊತ್ತಾಗಬೇಕು. ಇದು ಪನ್ನೀರ್ ಇಲ್ಲದಿದ್ರು ಯಾವಾಗಾದ್ರೂ ತಿನ್ಬೇಕು ಅಂತ ಹೇಳಿದ್ರೆ ಈ ತರ ಮಾಡ್ಕೊಳ್ಬೋದು. ಉಪವಾಸ ಟೈಮಲ್ಲಿ ಸಹ ನೀವು ಮಾಡಿ ತಿನ್ಬೇಕು ಸರ್. ನಾನು ಸಾಬುದಾನ ಉಪವಾಸಲ್ಲಿ ತಿಂತೇನೆ. ಇದು ಈ ತರ ನೀವು ರೆಸಿಪಿ ಒಂದು ರಸಗುಲ್ಲ ಮಾಡಿ ಸ್ವೀಟ್ ಲಾಸ್ಟ್ ತಿನ್ಬೇಕು ಅಲ್ವಾ. ಅದು ರಸ ಸಹ ಸ್ವಲ್ಪ ಇಡಬೇಕು, ತುಂಬ ರಸ ತೆಗಿಲಿಕ್ಕಿಲ್ಲ ಮ್ಯಾಮ್. ಇದು ರಸ ಸ್ವಲ್ಪ ಈ ತರ ಉಂಟದು, ಅದು ಸ್ವೀಟಲ್ಲಿ ತಿನ್ಬೇಕು ಸರ್. ಸ್ವಲ್ಪ ಹಾಲು ಕೂಡ ಸಿಗಬೇಕು ಸ್ವಲ್ಪ. ಹಾಲುಗೆ ಬಿಸಿ ಮಾಡಿ, ತುಂಬಾ ಬಿಸಿ ಮಾಡಿ ಅವ್ರ ಸ್ಮೆಲ್ ಹೋಗ್ಬೇಕಾ. ಮತ್ತೆ ಇದು ಇದಕ್ಕೆ ಚೆನ್ನಾಗಿ ಕುದಿಸಿ ಕ್ರೀಮಿಶ್ ಬರಬೇಕು ಮ್ಯಾಮ್. ಹಾಗೆ ಈಗ ನೋಡಿ ನಮ್ಮದು ಆಯ್ತು, ಇದರಲ್ಲಿ ರೆಡಿನಾ? ರೆಡಿ ಆಯ್ತು ಮ್ಯಾಮ್. ಅಂದ್ರೆ ಅದು ಸ್ವಲ್ಪ ನೀವು ಬಿಸಿನೀರಲ್ಲಿ ಹಾಕಿದ್ರಿಂದ ಸ್ವಲ್ಪ ಬೇಗನೆ ಬೇಗ ಇಲ್ಲ ಅಥವಾ ನೀವು ತಣ್ಣೆ ನೀರು ಹಾಕಬೇಕು. ಮಿನಿಮಮ್ 1 hour ಜಾಸ್ತಿ ಇಟ್ಕೊಳ್ಬೇಕು. ಯಾಕೆ ಅದು ಗ್ರೈಂಡ್ ಮಾಡುವಾಗ ಏನು ಹಾಕ್ಲಿಕ್ಕೆ ಇಲ್ಲ, ನೀರು ಹಾಕ್ಲಿಕ್ಕೆ ಇಲ್ಲ. ಅದು ಸ್ವಲ್ಪ ಬೇಗ ನೀರಲ್ಲೇ ಅದು ಗ್ರೈಂಡ್ ಆಗಬೇಕು. ರೆಡಿ ಆಯ್ತು ಮ್ಯಾಮ್. ತೆಗುವ ಸರ್ವ್ ಮಾಡೋದಾ? ಹಾಂ, ಆಫ್ ಮಾಡಲಾ? ಆಫ್ ಮಾಡಿ ಮ್ಯಾಮ್.
ಇದು ನಮ್ಮದು ಒಡಿಶಾ ಒಡಿಶಾ ಸ್ಪೆಷಲ್ ಸಾಬುದಾನ ರಸಗುಲ್ಲ. ಸಾಬುದಾನ ರಸಗುಲ್ಲ ಸೂಪರ್. ಸೊ ರಸಗುಲ್ಲ ಬರೀ ಪನ್ನೀರಲ್ಲೇ ಮಾಡೋದು ಅಂದ್ಕೊಂಡಿದ್ದೆ, ಇದು ಸಾಬುದಾನದಿಂದ ಕೂಡ ಮಾಡ್ತೀವಿ. ಥ್ಯಾಂಕ್ ಯು. ಸೊ ಬಿಸಿ ಬಿಸಿಯಾದಂಥ ಸಾಬುದಾನ ರಸಗುಲ್ಲ, ಪನ್ನೀರಿಂದ ಅಲ್ಲ ಸಾಬುದಾನದಿಂದ ಮಾಡಿದ್ದು. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಸಾಬುದಾನ ರಸಗುಲ್ಲ ತಯಾರಿಸುವ ವಿಧಾನ. ಮೊದಲಿಗೆ 2 ರಿಂದ 3 ಗಂಟೆಗಳ ಕಾಲ ನೆನೆಸಿದ ಸಾಬಕ್ಕಿಗೆ ಸ್ವಲ್ಪ ಸಕ್ಕರೆ ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಸ್ವಲ್ಪ ಮೈದಾ ಹಿಟ್ಟು ಸೇರಿಸಿ ಕಲಸಿಕೊಳ್ಳಿ. ಇನ್ನೊಂದೆಡೆ ಹಾಲಿಗೆ ಸ್ವಲ್ಪ ಸಕ್ಕರೆ, ಚಿಟಿಕೆ ಉಪ್ಪು, ಗೋಡಂಬಿ ಬಾದಾಮಿ ಚೂರುಗಳು, ಏಲಕ್ಕಿ ಹಾಕಿ ಕುದಿಸಿ. ಆನಂತರ ಸಾಬಕ್ಕಿಯ ಉಂಡೆಗಳನ್ನ ಮಾಡಿ ಕುದಿಯುವ ಹಾಲಿಗೆ ಸೇರಿಸಿ ಬೇಯಿಸಿ. ಈಗ ರುಚಿಕರವಾದ ಸಾಬುದಾನ ರಸಗುಲ್ಲ ತಯಾರು. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.